ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ನೆರಳೆ ಯಕ್ಷಧ್ರುವ ಪಟ್ಲ ಸಂಭ್ರಮ 2019 ಅಡ್ಯಾರ್ ಗಾರ್ಡನ್ ಜೂನ್ 2 ತಾರೀಕು 5 ನಡಪೆರುಂಡು ಬಂಡದು ಟ್ರಸ್ಟ್ ಸ್ಥಾಪಕ ಅಧ್ಯಕ್ಷರು ಪಟ್ಲ ಸತೀಶ್ ಶೆಟ್ಟಿ ತಿಳಿಸಿದರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ನೆರಳು ಪ್ರತಿ ವರ್ಷದ ಲೆಕ್ಕನೆ ಈ ಸರ್ತಿಲ ಪಟ್ಲ ಸಂಭ್ರಮ 2019 ಅಡ್ಯಾರ್ ಗಾರ್ಡನ್ ಜೂನ್ 2 ತಾರೀಕು 5 ನಡಪೆರುಂಡು. ಕಾಂಡಿ 8 ಗಂಟೆಗೆ ಚೌಕಿ ಪೂಜೆ ಅಬ್ಬರ ತಾಳದೊಟ್ಟಿಗೆ ಕಾರ್ಯಕ್ರಮ ಶುರುವಾಯರ ಉಂಡು. ಮೆಕಾಯ್ ಇಂಡಸ್ಟ್ರೀಸ್ ಮುಂಬೈದ ಆಡಳಿತ ನಿರ್ದೇಶಕರು ಶ್ರೀ KM ಶೆಟ್ಟಿ ಕಾರ್ಯಕ್ರಮವನ್ನು ಉದಿಪನ ಮಲ್ಪೆರ ಉಲ್ಲೆರು. 10 ಗಂಟೆರ್ದು 2 ಗಂಟೆ ಮುಟ್ಟ ಟ್ರಸ್ಟ್ದ ಸದಸ್ಯರು ಯಕ್ಷಾಭಿಮಾನಿಲಿರ್ದು ರಕ್ತದಾನ ಶಿಬಿರ, ದೇಳಕಟ್ಟೆ KSHD ಮೆಡಿಕಲ್ ಅಕಾಡೆಮಿದ ಸಹಯೋಗಡು, ಯಕ್ಷಗಾನ ಕಲಾವಿದರಿಗೆ ಬೊಕ್ಕ ಇಲ್ಲದಕ್ಲಿಗೂ ಉಚಿತ ವೈದ್ಯಕೀಯ ಶಿಬಿರ ಬೊಕ್ಕ ಮರ್ದ ವಿತರಣೆ ನಡಪೆರ ಉಂಡು ಪಂಡ ತೆರಿಪಾಯಿನ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ದ ಸ್ಥಾಪಕ ಅಧ್ಯಕ್ಷರು ಪಟ್ಲ ಸತೀಶ್ ಶೆಟ್ರು. ಕಾಣೆ 11 ಗಂಟೆರ್ದು ತೆಂಕುಬೊಕ್ಕ ಬಡಗು ತಿಟ್ಟದ ಪುಗ್ಗರ್ತದ 7 ಭಾಗವತರಿರ್ದು ಯಕ್ಷ ಸಪ್ತಸ್ವರ ನೃತ್ಯ ವರ್ಷ ದರ್ಶನ 11 ಕಾಲೆರ್ದು ಮಧ್ಯಾಹ್ನ 2:45 ಮುಟ್ಟ ಮಹಿಳಾ ಯಕ್ಷಗಾನ ನಾಟ್ಯ ವೈಭವ ಮಧ್ಯಾಹ್ನ 3 ತಾಳಮದ್ದಲೆ 4 ಯಕ್ಷಗಾನ ನೃತ್ಯ ಕಾರ್ಯಕ್ರಮ ನಡಪೆರ ಉಂಡು. ಬಯ್ಯ 5 ಗಂಟೆಗೂ ಸಬೆಲೇಸು ನಡಪೆರ ಉಂಡು. 7 ಕುರುಕ್ಷೇತ್ರಕ್ಕೊಂದು ಆಯೋಗ ವಿಶಿಷ್ಟ ಯಕ್ಷಗಾನ ಪ್ರಯೋಗ ನಡಪೆರ ಉಂಡು. ಅತ್ತಂದೆ ಈ ಸರ್ತಿ ಸುರುತ ಸರ್ತಿಗೂ ತೆಂಕುಬೊಕ್ಕ ಬಡಗುದ ಮಾತಾ ವೃತ್ತಿ ಕಲಾವಿದರಿಗೂ ವಿಶೇಷವಾಯಿನ ಕ್ರೀಡೋತ್ಸವನು ಮೇ 28 ತಾರೀಕು ಅಂಗಾರೆ ಕಾಣೆ 8 ಗಂಟೆಗೆ ಕುಡ್ಲದ ಮಂಗಳ ಕ್ರೀಡಾಂಗಣ ಅಟ್ನೆ ಮಾಲ್ತದ ಬಂಡ ತೆರಿಪಾಯರು. ಫೌಂಡೇಶನ್ ಜೂನ್ 2ನೇ ತಾರೀಕು ಅಡ್ಯಾರ್ ಗಾರ್ಡನ್ನಲ್ಲಿ 4ನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ತೆಂಕು ಬೆಳಗಿನ ಅನೇಕ ಕಲಾವಿದರು ಯಕ್ಷಗಾನ ಕಲಾಭಿಮಾನಿಗಳೆಲ್ಲ ಸೇರ್ತಾ ಇದ್ದಾರೆ. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 1 ಗಂಟೆಯವರೆಗೆ ಕೂಡ ಬೇರೆ ವಿವಿಧ ಕಾರ್ಯಕ್ರಮಗಳು ಆಯೋಜನೆಗೊಳ್ತಾ ಇವೆ. ವಿಶೇಷವಾಗಿ ಬೆಳಗ್ಗಿನ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಡಾಕ್ಟರ್ ವಿನಯ್ ಹೆಗ್ಡೆ ನಿಟ್ಟೆಯ ಕುಲಾಧಿಪತಿಗಳು ಅದನ್ನು ವಹಿಸ್ತಾ ಇದ್ದಾರೆ. ಸಂಜೆಯ ಸಮಾರೋಪ ಕಾರ್ಯಕ್ರಮದ ಸಭಾಧ್ಯಕ್ಷೆಯನ್ನು ಪ್ರೊಫೆಸರ್ ಎ ಶೆಟ್ಟಿ UK ಲಂಡನ್ನವರು, ನಮ್ಮ ವರ್ಲ್ಡ್ ಫೇಮಸ್ನ ವರ್ಲ್ಡಿನ ನಂಬರ್ 3 ಆರ್ಥೋ ಸರ್ಜನ್ ಅವರು. ಸಂಘಟನಾ ಕಾರ್ಯದರ್ಶಿ ಕದ್ರಿ ನವನೀತ್ ಶೆಟ್ಟಿ ಈ ಬಗ್ಗೆ ಹೆಚ್ಚಿನ ವಿವರ ಕೊರೆಯರು. ನಮ್ಮ ಅಬ್ಬರ ತಾಳದಿಂದ ತೊಡಗುತ್ತದೆ. ಚೌಕಿ ಪೂಜೆ 7:45ಕ್ಕೆ ನಮ್ಮ ಎಲ್ಲ ಸದಸ್ಯರು ಸಿದ್ಧರಾಗಿ 8 ಗಂಟೆಗೆ ಚೌಕಿ ಪೂಜೆಯಿಂದ ಆರಂಭವಾಗಿ ಮಧ್ಯರಾತ್ರಿ ಸುಮಾರು 12-12:30 ಗಂಟೆ ತನಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜೊತೆಯಲ್ಲಿ ಬೇರೆ ಬೇರೆ ಸೇವಾ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತದೆ. ಅಬ್ಬರ ತಾಳದ ನಂತರ ನಡೆಯುವಂತಹ ನಮ್ಮ ಘಟಕಗಳ ಒಂದು ಶಕ್ತಿ ಪ್ರದರ್ಶನ ಕೂಡ ಹೌದು. 30ಕ್ಕಿಂತಲೂ ಹೆಚ್ಚಿನ ಘಟಕಗಳು ದೇಶ ವಿದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ಟ್ರಸ್ಟ್ದ ಪ್ರಧಾನ ಕಾರ್ಯದರ್ಶಿ ಶ್ರೀ ಪುರುಷೋತ್ತಮ್ ಕೆ ಭಂಡಾರಿ ಅಡ್ಯಾರ್ ಪ್ರಸ್ತಾವನದ ಪಾತ್ರ ಪಂಡೇರು. ಕೋಶಾಧಿಕಾರಿ CA ಸುದೇಶ್ ಕುಮಾರ್ ರೈ, ಉಪಾಧ್ಯಕ್ಷರು ಪ್ರೊಫೆಸರ್ ಡಾಕ್ಟರ್ ಮನುರಾವ್, ಸಂಘಟನಾ ಕಾರ್ಯದರ್ಶಿ ಶ್ರೀ ಜಗನ್ನಾಥ್ ಶೆಟ್ಟಿಬಾಳ, ಕೇಂದ್ರೀಯ ಮಹಿಳಾ ಘಟಕ ಗೌರವಾಧ್ಯಕ್ಷರು ಶ್ರೀಮತಿ ಆರತಿ ಆಳ್ವ, ಹವ್ಯಾಸಿ ಕಲಾವಿದರ ಕೇಂದ್ರೀಯ ಘಟಕದ ಪ್ರಧಾನ ಸಂಚಾಲಕರು ಶ್ರೀ ಭಾಸ್ಕರ್ ರೈ ಕುಕ್ಕುವಳ್ಳಿ, ಏಕಾರು ಘಟಕದ ಅಧ್ಯಕ್ಷರು ಶ್ರೀ ಗಿರೀಶ್ ಶೆಟ್ಟಿ, ಸುರತ್ಕಲ್ ಘಟಕದ ಉಪಾಧ್ಯಕ್ಷರು ಶ್ರೀ ಸುಧಾಕರ್ ಪೂಂಜಾ, ಕಾರ್ಯದರ್ಶಿ ಶ್ರೀ ಲೀಲಾಧರ್ ಶೆಟ್ಟಿ, ವಿಟ್ಲ ಘಟಕದ ಕಾರ್ಯದರ್ಶಿ ಶ್ರೀ ಪೂವಪ್ಪ ಶೆಟ್ಟಿ ಸುದ್ದಿಗೋಷ್ಠಿಗೆ ಇದ್ದರು.